ಭಾರತವು ನಾಳಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಮುಂಬೈನ ವಾನ್ಖೇಡೆ ಸ್ಟೇಡಿಯಂನಲ್ಲಿ ಸೆಮಿಫೈನಲ್ ಪಂದ್ಯವನ್ನು ಆಡಲಿದೆ. ಅದೇ ರೀತಿ ಗುರುವಾರ ಸೌತ್ ಆಫ್ರಿಕಾ ತಂಡವು 5 ಬಾರಿಯ ಚಾಂಪಿಯನ್ ಆಸ್ಟ್ರೇಲಿಯಾ ವಿರುದ್ಧ ಎರಡನೇ ಸೆಮಿಫೈನಲ್ ಪಂದ್ಯವನ್ನು ಆಡಲಿದೆ. ಈ ಮಧ್ಯೆ ಐಸಿಸಿ ಹೊಸ ರೂಲ್ ಒಂದನ್ನು ಬಿಡುಗಡೆ ಮಾಡಿದೆ. ಈ ಹೊಸ ರೂಲ್ ಪ್ರಕಾರ ಒಂದು ವೇಳೆ ಪಂದ್ಯವು ಯಾವುದೇ ಕಾರಣದಿಂದ ಮಳೆ ಅಥವಾ ಹವಾಮಾನ ವೈಪರೀತ್ಯದಿಂದ ನಡೆಯದಿದ್ದರೆ ಪಂದ್ಯವು ರಿಸರ್ವ್ ಡೇಗೆ ಮುಂದೂಡಲಾಗುತ್ತದೆ. ಆ ದಿನವೂ ಕೂಡ ಪಂದ್ಯವು ನಡೆಯದಿದ್ದರೆ ಅಂಕಪಟ್ಟಿಯ ಪ್ರಕಾರ ಹೆಚ್ಚು ಅಂಕ ಪಡೆದ ತಂಡ ಫೈನಲ್ಗೆ ಹೋಗುತ್ತದೆ. ಅಂದರೆ ಭಾರತ ಈಗಾಗಲೇ ಅಗ್ರ ಕ್ರಮಾಂಕದಲ್ಲಿ ಇರುವುದರಿಂದ ಭಾರತವು ಫೈನಲ್ಗೆ ಏರುವ ಸಾಧ್ಯತೆ ಇದೆ. ಅದೇ ರೀತಿ ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದ ವಿರುದ್ಧದ ಪಂದ್ಯವು ರದ್ದಾದರೆ ಸೌತ್ ಆಫ್ರಿಕಾವು ಫೈನಲ್ಗೆ ಲಗ್ಗೆ ಇಡುತ್ತದೆ. ಏಕೆಂದರೆ ಭಾರತ ಮೊದಲ ಸ್ಥಾನದಲ್ಲಿದೆ, ಅದೇ ರೀತಿ ಸೌತ್ ಆಫ್ರಿಕಾವು ಎರಡನೇ ಸ್ಥಾನದಲ್ಲಿತ್ತು. ಫೈನಲ್ ಪಂದ್ಯವು ನವೆಂಬರ್ 19ರಂದು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಕಳೆದ 5 ಪಂದ್ಯಗಳನ್ನು ಗಮನಿಸಿದರೆ ನ್ಯೂಜಿಲೆಂಡ್ನ ವಿರುದ್ಧ ಭಾರತವು 4 ಪಂದ್ಯಗಳನ್ನು ಗೆದ್ದಿದೆ, 1 ಪಂದ್ಯ ಡ್ರಾ ಆಗಿದೆ. ಕಳೆದ 5 ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ ಭಾರತದ ವಿರುದ್ಧ ಯಾವುದೇ ಪಂದ್ಯವನ್ನು ಗೆದ್ದಿಲ್ಲ. ನ್ಯೂಜಿಲೆಂಡ್ಗೆ 5ನೇ ಸ್ಪೆಷಲಿಸ್ಟ್ ಬೌಲರ್ ಇಲ್ಲದೇ ಇರುವುದರಿಂದ ಭಾರತಕ್ಕೆ ಈ ಪಂದ್ಯದಲ್ಲಿ ಬಹಳಷ್ಟು ಅನುಕೂಲಕರವಾಗುವ ಸಾಧ್ಯತೆ ಇದೆ. ಆದರೆ ರಚಿನ್ ರವೀಂದ್ರ ಅವರು 5ನೇ ಬೌಲರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಚಿನ್ ರವೀಂದ್ರ ಅವರು ಈಗಾಗಲೇ ವಿಶ್ವಕಪ್ನಲ್ಲಿ 3ನೇ ಸ್ಥಾನದಲ್ಲಿ 565 ರನ್ಗಳನ್ನು ಗಳಿಸಿ ಅತ್ಯುತ್ತಮ ಬ್ಯಾಟ್ಸ್ಮನ್ ಆಗಿ ಮುಂದುವರಿಯುತ್ತಿದ್ದಾರೆ. ಇವರು ಭಾರತೀಯ ಮೂಲದವರು ಎಂಬುದು ಭಾರತಕ್ಕೆ ಸ್ವಲ್ಪ ಹೆಗ್ಗಳಿಕೆಯಾಗಿದೆ. ಇದುವರೆಗೆ ನ್ಯೂಜಿಲೆಂಡ್ ಮತ್ತು ಭಾರತವು 117 ಒಂದುದಿನ ಪಂದ್ಯಗಳನ್ನು ಆಡಿದೆ. ಇದರಲ್ಲಿ ಭಾರತವು 59 ಪಂದ್ಯಗಳನ್ನು ಗೆದ್ದಿದೆ, ನ್ಯೂಜಿಲೆಂಡ್ 50 ಬಾರಿ ಗೆದ್ದಿದೆ. ಅದೇ ರೀತಿ 7 ಪಂದ್ಯಗಳು ಡ್ರಾ ಆಗಿದೆ. ಈಗಾಗಲೇ ವಿರಾಟ್ ಕೊಹ್ಲಿ ಅವರು 594 ರನ್ಗಳನ್ನು ಗಳಿಸಿ ಈ ವಿಶ್ವಕಪ್ನಲ್ಲಿ ಅತ್ಯಧಿಕ ರನ್ಗಳನ್ನು ಗಳಿಸಿದ ಸಾಧನೆಯನ್ನು ಮಾಡಿದ್ದಾರೆ. ಹಾಗೆ ಡಿಕಾಕ್ ಅವರು 591 ರನ್ಗಳನ್ನು ಗಳಿಸಿ 2ನೇ ಸ್ಥಾನದಲ್ಲಿದ್ದರೆ ರಚಿನ್ ರವೀಂದ್ರ ಅವರು 565 ರನ್ಗಳೊಂದಿಗೆ 3ನೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ರೋಹಿತ್ ಶರ್ಮಾ ಅವರು 503 ರನ್ಗಳೊಂದಿಗೆ 4ನೇ ಸ್ಥಾನದಲ್ಲಿದ್ದಾರೆ. ಶ್ರೇಯಸ್ ಅಯ್ಯರ್ ಅವರು ಕೂಡ ಈ ಪಂದ್ಯದಲ್ಲಿ ಈಗಾಗಲೇ 421 ರನ್ಗಳನ್ನು ಗಳಿಸಿದ್ದಾರೆ. ಹಾಗೆ ನಮ್ಮ ಕರ್ನಾಟಕದ ಲೋಕಲ್ ಬಾಯ್ KL ರಾಹುಲ್ ಅವರು 347 ರನ್ಗಳನ್ನು ಗಳಿಸಿದ್ದಾರೆ. KL ರಾಹುಲ್ ಅವರು ಈಗಾಗಲೇ ಒಂದು ಸೆಂಚುರಿಯನ್ನು ಕೂಡ ಪೂರ್ಣಗೊಳಿಸಿದ್ದಾರೆ ಹಾಗೂ ಒಂದು ಹಾಫ್ ಸೆಂಚುರಿಯನ್ನು ಕೂಡ ಗಳಿಸಿದ್ದಾರೆ. ಅಷ್ಟೇ ಅಲ್ಲದೆ KL ರಾಹುಲ್ ಅವರು ಈಗಾಗಲೇ ಕೇವಲ 62 ರನ್ಗಳಲ್ಲಿ ಸೆಂಚುರಿಯನ್ನು ಮಾಡಿ ತಮ್ಮ ಹೆಸರಿನಲ್ಲಿ ದಾಖಲೆಯನ್ನು ಕೂಡ ಬರೆದುಕೊಂಡಿದ್ದಾರೆ. ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, KL ರಾಹುಲ್, ಶ್ರೇಯಸ್ ಅಯ್ಯರ್, ರವೀಂದ್ರ ಜಡೇಜಾ, ಸೂರ್ಯಕುಮಾರ್ ಯಾದವ್ ಎಲ್ಲವೂ ಉತ್ತಮವಾಗಿ ಬ್ಯಾಟಿಂಗ್ ಮಾಡಲಿ. ಅದೇ ರೀತಿ ಎಲ್ಲ ಬೌಲರ್ಗಳು ಕೂಡ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿ ಭಾರತವನ್ನು ಗೆಲ್ಲಿಸಲಿ. ಭಾರತವು ಫೈನಲ್ಗೆ ಲಗ್ಗೆ ಇಟ್ಟು ವಿಶ್ವಕಪ್ಪನ್ನು ತನ್ನದಾಗಿಸಿಕೊಳ್ಳಲಿ ಎಂಬುದೇ ಬಹುತೇಕ ಭಾರತೀಯರ ಆಸೆಯಾಗಿದೆ. ಈ ಆಸೆಯನ್ನು ರೋಹಿತ್ ಶರ್ಮಾ ನೇತೃತ್ವದ ತಂಡವು ಈಡೇರಿಸಲಿ. ಭಾರತದ ರೋಹಿತ್ ಶರ್ಮಾ ನೇತೃತ್ವದ ತಂಡವು ವಿಶ್ವಕಪ್ಪನ್ನು ಗೆದ್ದು ಬೀಗಲಿ ಎಂಬುದೇ ಎಲ್ಲ ಭಾರತೀಯರ ಆಸೆಯಾಗಿದೆ. ಬಹುಶಃ ಈ ಬಾರಿ ನವೆಂಬರ್ 19ರಂದು ಮತ್ತೊಮ್ಮೆ ಧೋನಿಯವರು ಸಿಕ್ಸರ್ ಬಾರಿಸಿ 2011ರಲ್ಲಿ ಭಾರತಕ್ಕೆ ವಿಶ್ವಕಪ್ ಗೆದ್ದುಕೊಟ್ಟಾಗ ನಡೆದ ಪ್ರಸಂಗವು ಮತ್ತೆ ಮರುಕಳಿಸಲಿದೆ. ಇಡೀ ಭಾರತವು ಸಂಭ್ರಮದಲ್ಲಿ ತೇಲಲಿದೆ ಎಂಬುದು ನನ್ನ ಅನಿಸಿಕೆಯಾಗಿದೆ. ಇದು ನಿಜವಾಗಲಿ. ನವೆಂಬರ್ 19ರಂದು ಇಡೀ ಭಾರತ ಸಂಭ್ರಮಾಚರಣೆಯಲ್ಲಿ ತೊಡಗಲಿ. ಭಾರತೀಯರೆಲ್ಲರೂ ಇದನ್ನು ಸಂಭ್ರಮಿಸಲಿ ಎಂಬುದೇ ಎಲ್ಲರ ಆಸೆಯಾಗಿದೆ.